ರಾಷ್ಟ್ರೀಯ ಹೆದ್ದಾರಿ 66ರ ಪಂಪ್ವೆಲ್ನಿಂದ ತಲಪಾಡಿಗೆ ಸಾಗುವ ಮಾರ್ಗದಲ್ಲಿ ಉಜ್ಜೋಡಿ ಮತ್ತು ಗೋರಿಗುಡ್ಡದ ನಡುವೆ ಇರುವ ಗುಡ್ಡವೊಂದು ರಸ್ತೆ ಬಳಕೆದಾರರಿಗೆ ಅಪಾಯ ತಂದೊಡ್ಡುವ ಸ್ಥಿತಿಯಲ್ಲಿದೆ. ಈ ಗುಡ್ಡದ ಮೇಲಿನಿಂದ ಉಳ್ಳಾಲಕ್ಕೆ ನೀರು ಪೂರೈಕೆ ಮಾಡುವ ಕೊಳವೆ ಮಾರ್ಗ ಹಾದು ಹೋಗುತ್ತದೆ. ಪಂಪ್ವೆಲ್ನಿಂದ ಬರುವ ಸರ್ವಿಸ್ ರಸ್ತೆ ಮತ್ತು ಮುಖ್ಯ ರಸ್ತೆ ಇಲ್ಲಿ ಒಗ್ಗೂಡುತ್ತದೆ. ಆದರೆ ಇಲ್ಲಿ ಅಗಲ ಕಿರಿದಾಗಿರೋದ್ರಿಂದ ಅದು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಇದರಿಂದ ಸರ್ವಿಸ್ ರಸ್ತೆಯಿಂದ ಪ್ರವೇಶಿಸುವ ವಾಹನಗಳು ಮತ್ತು ಮುಖ್ಯ ರಸ್ತೆಯಲ್ಲಿ ಬರುವ ವಾಹನಗಳು ಅಪಘಾತಕ್ಕೀಡಾಗುವ ಸಾಧ್ಯತೆ ಇದೆ. ಇಲ್ಲಿ ಪಾದಚಾರಿಗಳಿಗೆ ಕೂಡ ನಡೆದಾಡಲು ಸ್ಥಳಾವಕಾಶ ಇಲ್ಲದಂತಾಗಿದೆ. ಗೋರಿಗುಡ್ಡದ ನಿವಾಸಿಗಳು ರಾಷ್ಟ್ರೀಯ ಹೆದ್ದಾರಿ ತಲುಪಬೇಕಿದ್ದರೆ ಗುಡ್ಡವನ್ನು ಹತ್ತಬೇಕಾದಂತಹ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿಯ ಬಗ್ಗೆ ಅರಿವಿದೆ ಎಂದು ಹೇಳುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಗುಡ್ಡವನ್ನು ಸಮತಟ್ಟು ಮಾಡುವಂತೆ ರಸ್ತೆ ಬಳಕೆ ಶುಲ್ಕ ಸಂಗ್ರಹ ಮಾಡುತ್ತಿರುವ ನವಯುಗ್ ಸಂಸ್ಥೆಗೆ ನಿರ್ದೇಶನ ನೀಡಲಾಗಿದೆ ಎಂದಿದ್ದಾರೆ. 2 ತಿಂಗಳಲ್ಲಿ ಈ ಗುಡ್ಡ ಪ್ರದೇಶವನ್ನು ತೆಗೆದು ಅಲ್ಲಿ ರಸ್ತೆಯನ್ನು ಅಗಲಗೊಳಿಸುವ ಕಾರ್ಯ ನಡೆಯಲಿದೆ ಎನ್ನುತ್ತಾರೆ ಅವರು.